ಅಮ್ಮ ಅಮ್ಮ ಕರೆದಿರೆ 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 ರಾಜ ಆಸ್ಥಾನದ ಕ್ರೀಡಾಂಗಣದಲ್ಲಿ ರಾಜಕುಮಾರಕರ ಜೊತೆ ಆಟವಾಡುತ್ತಾ ಇದ್ದೆಯಮ್ಮ. ಆ ಕಾಲಕ್ಕೆ ಮಗನೇ ಮಹಿಷ ಈ ಕಡೆಗೆ ಬಾ ಎನ್ನುವ ದೀರ್ಘ ಧ್ವನಿ ಕೇಳಿಸಿತು. ನಿಮ್ಮ ಕರೆಯನ್ನು ಆಲಿಸಿ ಓಡೋಡಿಕೊಂಡು ಬಂದೆಯಮ್ಮ. ನನ್ನ ಕವಲೋಕನ ಮಾಡುತ್ತಿದ್ರೆ ಭಾವಪೂರ್ವಕವಾಗಿ ಕಣ್ಣೀರು ಸುರಿಸ್ತಾ ಇದ್ದೀರಿ. ನಿದ್ದದ್ದ ಧೋರಣೆ ನೀರಿನ ಒತ್ತೆಯಾಗಿವೆ. ಯಾಕಮ್ಮ ದುಃಖ? ಕಷ್ಟ ಬಂತು ಮಗನೇ, ಕಷ್ಟ ಬಂತು. ನಾನು ಬಂದ ಕ್ಷಣದಲ್ಲಿ ಪಡೆಯಾರಿಸಿ ಹಾಲನ್ನವನ್ನು ಕೊಟ್ಟ ನನ್ನ ಕೆನ್ನೆಗೆ ಮುತ್ತಿಯುವವರುನೇವ ಅಮ್ಮ. ಈ ಹೊತ್ತು ಎಲ್ಲವನ್ನ ಮರೆತು ಹಾಗುಂಟಮ್ಮ. ಈ ರೀತಿ ದುಃಖಿಸಬೇಕು ಅಂತ ಇದ್ರೆ ಅಮ್ಮವರವರೊಂದು ಅನ್ಯಾಯವನ್ನು ಮಾಡಿದರೆ ಅಥವಾ ದೊಡ್ಡವರ ವಿಚಾರ ಆ ಹರಿಯೋ ಶಂಕರನು ಸರಸಿದೋ ಅಮ್ಮ ಯಾರು ಯಾವುದನ್ನೇ ಮಾಡಿ ಅಮ್ಮ. ನಿಮ್ಮ ತರಳ ನಾನಿರುವರೆ ಮೌನದಲ್ಲಿ ಭೀತಿ ಯಾಕಮ್ಮ? ಕಷ್ಟನನ್ನು ಹೇಗೆ ವಿತರಿಸಲಿ ಹೇಳು? ಏನಮ್ಮ ನಾಲಿಗೆ ಎಂಬುದು ತಡವರಿಸುತ್ತಾ ಇದೆ. ಯಾಕೆ ತಾಯಿ? ಕಾಯವೆಂಬುದು ಕಂಪಿಸುತ್ತಾ ಉಂಟು. ಯಾಕಮ್ಮ? ಕಂದ, ನಿನಗೂ ತಿಳಿದಂತಹ ವಿಚಾರ. ಈ ಹಿಂದೆ ನಿನ್ನ ಅಯ್ಯನವರು ನಮ್ಮ ಸೇನೆಯನ್ನು ಕೂಡಿಕೊಂಡು ಸ್ವರ್ಗಲೋಕಕ್ಕೆ ಹೋದವರು. ಹೋದಂತಹ ಸಂದರ್ಭ ಏನಾಯ್ತಮ್ಮ? ದೂರದಲ್ಲಿ
ಸ್ವಲ್ಪ ಮುಖ್ಯರೆಲ್ಲ ಸೋಲಿಸಿ ಸುರ ಗದ್ದುಗಿರಿಯರಿದ್ದರಂತೆ ನಿನ್ನ ಅಮ್ಮ, ಇದು ಸಂತಸದ ವಿಷಯವಲ್ಲವೇ? ಇದಕ್ಕಾಗಿ ಅಳುವುದೇ ಅಮ್ಮ. ಕಂದ, ಆ ಸಂತಸನ ಅನುಭವಿಸಿದಂತಹ ಕಾಲ ನಮ್ಮ ಪಾಲಿಗೆ ಬರಲಿಲ್ಲ ಮಗನೇ. ಯಾಕೆ ತಾಯಿ ಹಾಗಾಯಿತು? ಸೋತಂತಹ ಸುಮ್ಮನೆ ಇರಲಿಲ್ಲ ಮಗನೇ. ಏನು ಮಾಡಿದ್ರೆ ಅಮ್ಮ? ಮೋಸದಿಂದ ನಿನ್ನ ತಂದೆಯನ್ನು ಕೊಲ್ಲಿಸಿದರು ಮಗನೇ. ಚಿಂತಿಸಿ ಫಲವಿಲ್ಲಮ್ಮ. ನನಗೆ ಕೊಡಿಯಲ್ಲಿ ಒಪ್ಪಣೆ. ನನ್ನ ತಂದೆಯ ಮರಣಕ್ಕೆ ಕಾರಣನಾದ ಯಾವ ಇಂದ್ರನಿದ್ದಾನ ಆತನನ್ನು ಮಾಡಿ ನಾನು ಬರ್ತೇನಮ್ಮ. ನಿನ್ನ ತಂದೆಯನ್ನು ಕೊಂದನ ಯಕ್ಷ ಅಮ್ಮ ಆತನನ್ನ ಸಾಧೆಪಡಿಯುತ್ತಿರುವಂತಹ ವೇಳೆಯಲ್ಲಿ ನಮ್ಮ ಕುಲದೇವನಾದಂತಹ ಶಂಕರನೇ ಮಣಿಗನೇವನಮ್ಮ ಸಮಾರಾಮುಖದಲ್ಲೇ ಆತನ ಮುಂದನೆ ಕಣ್ಣಲ್ಲಿ ಬೆವರು ಜಲವನ್ನು ಸುರಿಸಿ ನಾನು ಬರ್ತೀನಿ. ಸಂತೋಷ ಮಾಡಿದೆ ಸಮರದೆ ನಿನಗೆ ಘನವಲ್ಲ ಮತ್ತೆ ವನಜನ ಭಗವನ ಕೃತಕರಿ ಅನವರದ ಸುಮನಸರ ಪಕ್ಷ
ನಿನಗೆ ಬೀಳಲು ಹಿರಿಯರು ಪಡೆದು ಹೊರಗಳನೆ ಗಂಗ ನಿನಗೆ ಬೀಳಲು ಹಿರಿಯರು ಪಡೆದು ಹೊರಗಳನೆ ಗಂಗ ತನಯ ನಾಡಿದ ನುಡಿಗೆ ಬಾಳಿನಿ ಮನದಿ ಕರೆದ ಮನ ನುಡಿದಳು ಆದಿಮೆಷನ ಜಲ ಭಗವತ ಸಮರದಿ ನಿನಗೆ ಘನವಲ್ಲವೋ ಕಂದ ಎಲ್ಲಿಗೆ ಹೊರಟದು ಮಗನೇ? ಸ್ವರ್ಗಕ್ಕೆ. ಯುದ್ಧರಂಗ ಎಂಬುದು ನಾಟದ ಮೈದಾನದಿಂದ ಭಾವಿಸಿಕೊಂಡು ಯಾಕಮ್ಮ? ಕಂದ ಅಮ್ಮ. ವೀರ ವಾಣಿಯನ್ನು ಕೇಳಿದಾಗ ಮನಸ್ಸಿಗೆ ಸಂತೋಷವಾಯಿತು. ನೀನು ವೀರನಾಗಿದ್ದೀಯ, ಧೀರನಾಗಿದ್ದೀಯ, ಶೂರನಾಗಿದ್ದೀಯ, ಮಹಾಬಲನಾಗಿದ್ದೀಯ. ದೂರದಲ್ಲಿ ಸುರಭ ಮುಖ್ಯರನ್ನು ಸೋಲಿಸಿದಂತಹ ದೃಢ ವಿಶ್ವಾಸ ನನ್ನಲ್ಲುಂಟು ಮಗನಿ. ಮತ್ತೇನಮ್ಮ? ಆದರೆ ಒಂದು ಮಗನಿ, ಏನು ತಾಯೇ? ದೇಹ ಬಲ ಹೊಂದಿದರೆ ಸಾಲದ ಮಗನಿ, ಮತ್ತೆ ದೈವ ಬಲ ಎಂಬುದು ಖಂಡಿತವಾಗಿಯೂ ಬೇಕು. ನಮ್ಮಲ್ಲಿ ಕಡಿಮೆ ಉಂಟಮ್ಮ. ಖಂಡಿತ ಕಡಿಮೆ ಉಂಟು ಮಗನಿ. ಸೋತಂತಹ ಸುಮನಸರನ್ನು ಸದಾ ಪೊರೆಯುವುದಕ್ಕೆ ಆ ಕಪಟಿ ಶ್ರೀಹರಿ ಬಂದೇ ಬಿಡುತ್ತಾನೆ. ಹರಿ ಏನು ಮಾಡ್ತಾನಮ್ಮ? ಆತ ಬಂದನು ಅಂತಾದರೆ ಆತನ ಜಯಿಸುವುದು ಕಷ್ಟ ಸಾಧ್ಯ. ಅಮ್ಮ, ಆ ನಾರಾಯಣ ನನ್ನ ಮುಂದೆ ಬರಲಿ ಅಮ್ಮ. ಆತನ ಎದೆಯನ್ನೊಮ್ಮೆ ವ್ಯಕ್ತಿ ರಕ್ತ ಕಾರಿಸಿಯನಮ್ಮ. ಸಾಧ್ಯವಾಗದು ಮಗನಿ. ಹಾಗಾಗಿ ತಾಯಿ ಆಡಿದಂತಹ ಮಾತನ್ನು ನೆರವೇರಿಸಿಕೊಳ್ಳುತ್ತೀನಿ. ಖಂಡಿತವಾಗಿ ಅಮ್ಮ. ಕಂದ, ಘೋರವಾದಂತಹ ಕಾರಣವನ್ನು ಸೇರಬೇಕು ನೀನು. ಹೌದೇ? ಬ್ರಹ್ಮದೇವನ ಕುರಿತಾಗಿ ತಪಸ್ಸನ್ನಾಚರಿಸಬೇಕು. ತಪಸ್ಸು ಮಾಡುವುದಕ್ಕೆ ಒಲಿದು ಬಂದಂತಹ ಬ್ರಹ್ಮದೇವರಲ್ಲಿ ಅಜೇರಾದಂತಹ ವರವನ್ನು ಪಡೆದು ಬರಬೇಕು. ಆ ಬಳಿಕ ಸ್ವರ್ಗಲೋಕಕ್ಕೆ ಮುತ್ತಿಗೆಯನ್ನು ಹಾಕಬೇಕು ಮಗನ ನೀನು. ಅಮ್ಮ, ಓ, ನಿಮ್ಮ ಮಾತನ್ನು ವಿರೋಧಿಸುವುದಿಲ್ಲ. ಹೊರಟು ಬಂದಿದ್ದೇನೆ. ಆಶೀರ್ವಾದ ಮಾಡಿ ಅಮ್ಮ. ಆಶೀರ್ವಾದ ಸದಾ ನಿನ್ನ ಮೇಲೆ ಇರ್ತದೆ ಮಗನೇ. ಬೇಕೇ ಬೇಕಮ್ಮ. ಹೋಗುವ ಮೊದಲು ನಮ್ಮ ಶೋಣಿತಾವರದ ಪಟ್ಟದ ಕಥೆ ಹೇಳುತ್ತಾ ಇದ್ದೀನಿ. ಯಾಕೆ ಹೇಳು? ರಕ್ಷಣೆಗೆ ಬೇಕಾಗಿ ಅಲ್ಲಾ ದೇವತೆಗಳನ್ನು ಶಿಕ್ಷಿಸುವುದಕ್ಕೆ ಬೇಕಾಗಿ. ಹೋಗು ಮಗನೇ, ಶುಭವಾಗಲಿ. ವರ್ಷದಿಂದ ಸ್ವೀಕರಿಸಿದ್ದೇನೆ. ಮಾತೆಯವರಿಗೆ ಬರೆದುಕೊಂಡೆ ಯೋಗ್ಯವಾದ ಶೇಷವನ್ನ ಪಡೆದು ಹಾಗಾಯಿತು. ವಿಧಾನದ ಗುರಿ ತಪಸ್ಸನ್ನ ಮಾಡಬೇಕು. ಅದಕ್ಕಾಗಿ ಸುಸ್ಥಳದ ಅವಶ್ಯಕತೆ ಉಂಟು. ನೇರವಾಗಿ ಪುಷ್ಕರ